ಕಾರ್ಕಳ ಪುರಸಭೆ ವ್ಯಾಪ್ತಿಯ ಯುಜಿಡಿ ಅವ್ಯವಸ್ಥೆ ಸಂಬಂಧಿಸಿ ಪುರಸಭೆ ವಿಪಕ್ಷ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆಯು ಕಾರ್ಕಳ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ನಡೆಯಿತು. ಪುರಸಭೆ ಅಧ್ಯಕ್ಷ ಯೋಗೇಶ್ ದೇವಾಡಿಗ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕಾರ್ಕಳ ಯುಜಿಡಿ ಅವ್ಯವಸ್ಥೆಯ ಕಳಪೆ ಕಾಮಗಾರಿಕೆ, ಅಕ್ರಮ ಪೈಪ್ ಸಂಪರ್ಕ ಕಲ್ಪಿಸಿರುವ ಬಗ್ಗೆ ಆರೋಪಿಸಿ ವಿಪಕ್ಷ ನಾಯಕ ಸುಭದ್ರಾವ್, ಸದಸ್ಯರಾದ ಹರೀಶ್ ವಿಚಾರ ಪ್ರಸ್ತಾಪಿಸಿದರು. ವೆಂಕಟರಮಣ ದೇವಸ್ಥಾನ, ಮಂಗಳೂರು ರಸ್ತೆ, ಬಂಡಿಮಠ, ಮೂರು ಮಾರ್ಗ ಮೊದಲಾದ ಕಡೆಗಳಲ್ಲಿ ಯುಜಿಡಿ ನೀರು ಹೊರಬರುತ್ತಿದೆ ಮತ್ತು ಬ್ಲಾಕ್ ಆಗುತ್ತಿದೆ. ಬಾವಿಗಳು ಕಲುಷಿತವಾಗುತ್ತಿದೆ. ಹಿಂದೆ ಇಷ್ಟು ಸಮಸ್ಯೆ ಇರಲಿಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಯುಜಿಡಿ ಕಾಮಗಾರಿ ಅತ್ಯಂತ ಕಳಪೆಯಾಗಿರುವುದೇ ಇದಕ್ಕೆ ಕಾರಣ ಎಂದು ಹೇಳಿದರು. ಜನರಿಗೆ ಸಮಸ್ಯೆಯಾಗದ ರೀತಿಯಲ್ಲಿ ಶಾಶ್ವತ ಪರಿಹಾರವಾದರೂ ಕಲ್ಪಿಸಿಕೊಡುವಂತೆ ಅಧ್ಯಕ್ಷರಲ್ಲಿ ವಿನಂತಿಸಿದರು. ಅಧಿಕಾರಿಗಳು ಇದಕ್ಕೆ ಪ್ರತಿಕ್ರಿಯಿಸಿ ಮನೆಯ ಟಾಯ್ಲೆಟ್ಗಳಲ್ಲಿ ಪ್ಯಾಡ್ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಹಾಕುತ್ತಿರುವುದರಿಂದ ಅಲ್ಲಲ್ಲಿ ಬ್ಲಾಕ್ ಆಗುತ್ತಿದ್ದು ಚೇಂಬರ್ನ ಹೊರಬರಲು ಕಾರಣವಾಗುತ್ತಿದೆ. ಬ್ಲಾಕ್ ಆಗುತ್ತಿರುವ ಕಡೆಗಳಲ್ಲಿ ಸಕ್ಕಿಂಗ್ ಯಂತ್ರದ ಮೂಲಕ ಸರಿಪಡಿಸುವ ಕಾರ್ಯ ನಡೆಯುತ್ತಿದೆ ಎಂದು ಸ್ಪಷ್ಟನೆ ನೀಡಿದರು. ಯುಜಿಡಿ ಪೈಪ್ನಲ್ಲಿ ಮಳೆಗಾಲದ ನೀರು ಮಿಶ್ರಣಗೊಂಡು ರಸ್ತೆ ಮೇಲೆ ಹರಿಯುತ್ತದೆ. ಎಲ್ಲ ಜಲಮೂಲಗಳು ಕಲುಷಿತವಾಗುತ್ತಿದೆ ಎಂದು ಆರೋಪಿಸಿದರು. ವಿಪಕ್ಷ ಸದಸ್ಯ ಅಶ್ಫಾಕ್ ಮೊಹಮ್ಮದ್ ಮಾತನಾಡಿ, ಪುರಸಭೆ ವ್ಯಾಪ್ತಿ ಜನರ ಆರೋಗ್ಯ ಮತ್ತು ಪರಿಸರ ವ್ಯವಸ್ಥೆಯ ಮೇಲೆ ಕೆಲವು ಬಾರ್ ಮತ್ತು ಲಾಡ್ಜ್ಗಳ ತ್ಯಾಜ್ಯ ನೀರು ಗಂಭೀರ ಪರಿಣಾಮ ಬೀರುತ್ತದೆ. ಕುಕ್ಕುಂದೂರು ಜೋಡು ರಸ್ತೆ, ಸಾಣೂರು ಬೈಪಾಸ್, ಮೀಯಾರು ಕರಿಯಕಲ್ಲು ಪರಿಸರದಲ್ಲಿರುವ ಬಾರ್ ಮತ್ತು ವಸತಿ ಸಮುಚ್ಚಯಗಳಿಂದ ಅವುಗಳ ಬದಲಿಸಿದ ಎಲ್ಲ ಬಗೆಯ ದ್ರವ ತ್ಯಾಜ್ಯ ನೇರವಾಗಿ ಪುರಸಭೆ ಯುಜಿಡಿಗೆ ಅಕ್ರಮವಾಗಿ ಬಿಡಲಾಗುತ್ತದೆ. ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು. ಯುಜಿಡಿ ಸಂಪರ್ಕ ದಾಖಲೆಗಳಲ್ಲಿ ಕೆಲವೇ ಇದೆ, ಹೆಚ್ಚಿನವರು ಅಕ್ರಮ ಸಂಪರ್ಕ ಪಡೆದಿದ್ದಾರೆ ಎಂದು ಪುರಸಭೆಯ ಅಧ್ಯಕ್ಷ ಯೋಗೇಶ್ ದೇವಾಡಿಗ ಸಭೆಯಲ್ಲಿ ತಿಳಿಸಿದರು. ಕಳೆದ 3 ತಿಂಗಳಿಂದ ಯಾವ ರೀತಿ ಗಾಳಿ ಮಳೆ ಬಂದಿದೆ ಅಂತ ನನ್ನ ವಾರ್ಡಿನಲ್ಲೇ ಸಂಬಂಧಪಟ್ಟ ಒಂದು ಮನೆಯವರು ಶೀಟ್ ಅನ್ನು ಹಾಕಿದ್ರು. ಮೊನ್ನೆ ಬಂದಂತ ಜೋರು ಗಾಳಿಗೆ ಆ ಶೀಟ್ ಎಲ್ಲ ಹಾರಿ ಹೋಗಿತ್ತು. ಮನೆ ಮಾಡ್ತಾರೆ, ಲೈಸೆನ್ಸ್ ಇದು ಇನ್ಶೂರೆನ್ಸ್ ಇದು ಲೈಸೆನ್ಸ್ ಮಾಡಿ ಎಲ್ಲರೂ ಮಾಡ್ತಾರೆ. ಹೌದು, ಬ್ಯಾಂಕ್ ಲೋನ್ ಮಾಡಿ ನೀವು ನಿಲ್ಲಿಸಿ ಬರ್ತೀವಿ. ಹೌದು, ಮೆಜರ್ಮೆಂಟ್ ಮಾಡುವಾಗ ಆ ಮನೆ 302 ಮೀಟರ್ ಉಂಟು. ಹೌದು, ಕೆಲವೊಂದು ಏನ್ ಗೊತ್ತಾ ಸರ್, ಕೆಲವೊಂದು ನಮ್ಮ ಇದ್ರ ಬಗ್ಗೆ ಇದಾಗುತ್ತೆ, ಚಪ್ಪಳಾಗುತ್ತೆ, ಒಂದಿನ ಚಪ್ಪಳಾಗುತ್ತೆ, ಇಬ್ಬರಿಗೂ ತಪ್ಪಾಗುತ್ತೆ. ಅಷ್ಟು ಪರ್ಮಿಷನ್ ತಗೊಳ್ಳೋದಿಲ್ಲ ಸರ್, ಪರ್ಮಿಷನ್ ತಗೊಳ್ಳೋದಿಲ್ಲ ಬಿಡ್ತಾರೆ. ಹೇಳಿದ್ರೆ ಕಾಮಗಾರಿ ಹಾಳಾಗಿದ್ರೆ ಬೇಸಿಗೆ ಕಾಲದಲ್ಲಿ ಕೂಡ ಮುಖ್ಯ ಆಗಬೇಕಿತ್ತು. ಅದು ನಮಗೆ ಒಂದು ಓಪನ್ ಮಾಡಿ ನಾವು ಕ್ಲಿಯರ್ ಮಾಡಿ ಬರ್ತಾ ಇದ್ದೀವಿ. ನೀವು ಈಗ ಹೊಸ ಒಳಚರಂಡಿಯ ಕಾಮಗಾರಿ ಬ್ಲಾಕ್ ಆಗ್ತಾ ಇತ್ತು. ಈಗ ಹೊಸ ಕಾಮಗಾರಿ ಒಳಚರಂಡಿ ಆಗ್ತದೆ. ನೀವು ಕರ್ತ ವಿಷಯ ಏನು, ನೀವು ಏನು ವಿಷಯ ಹೇಳ್ತೀರಾ ಅದೆಲ್ಲ ಸರಿ ಹೇಳ್ತಾರೆ. ಹಾಗೆ ತಪ್ಪು ಯಾರು ಮಾಡಿರೋದು, ತಪ್ಪು ಮಾಡಿದವರು ಯಾರು ಅಂತ ಗೊತ್ತಾಗ್ಬೇಕೀಗ ನನಗೆ. ಇದರಲ್ಲಿ ಈಗ ಕೊನೆಗೆ ಬೇಕಾಗಿರೋದು ನಮಗೆ ತಪ್ಪು ಮಾಡಿದವರು ಯಾರು. ಎಲ್ಲ ಸರಿ ಅಂತ ಹೇಳೋದಾದ್ರೆ ಅಧಿಕಾರಿಗಳು ನಿಮ್ಮ ಮಾತಿಗೆ, ಅಲ್ಲಿ ದೂರನ್ನು ಕೊಟ್ಟ ಪಾರ್ಟಿಗಳ ಮಾತಿಗೆಲ್ಲ ಕೂಡ ಸರಿ. ನಾನು ಕೇಳುವಂತದ್ದು, ಇದಕ್ಕಿಂತ ಮೊದಲು ಬೇಸಿಗೆಯಲ್ಲಿ ಹೊಂಡಗಳನ್ನು ಮುಚ್ಚುವಂತ ಪ್ಯಾಚ್ ಔಟ್ ಮಾಡುವಂತ ಕೆಲಸ ಮಾಡಿದ್ವಿ. ಈಗ ಲಕ್ಷಗಟ್ಟಲೆ ಬಿಲ್ ಇದೆ, ಅದು ಕೊಡ್ಲಿಕ್ಕೆ ಬಹುಶಃ ಕೊಟ್ಟಾಗಿದೆ ಅದು ಸಹ ಗೊತ್ತಿಲ್ಲ, ಅಥವಾ ಕೊಡ್ಲಿಕ್ಕೆ ಉಂಟೋ ಗೊತ್ತಿಲ್ಲ. ಆ ಹೊಂಡಗಳನ್ನ ಮುಚ್ಚಲಿಕ್ಕೆ ನೀವು ಪ್ಯಾಚ್ ವರ್ಕ್ ಆಗಿದ್ದ, ಅಥವಾ ಹೊಂಡಗಳನ್ನ ತೆರೆದುಕೊಳ್ಳಿಕ್ಕೆ ಪ್ಯಾಚ್ ವರ್ಕ್ ಗಳನ್ನ ಮಾಡಿರುವುದು ಅಂತ ಹೇಳಿ ಒಂದು ಉತ್ತರ ನನಗೆ ಬೇಕೀಗ. ಯಾಕಂದ್ರೆ ನಾನು ತಿಳಿದುಕೊಂಡಾಗೆ ಹೊಂಡಗಳನ್ನ ಮುಚ್ಚಲಿಕ್ಕೆ ಪ್ಯಾಚ್ ವರ್ಕ್ ಮಾಡ್ತೇವೆ ನಾವು. ಮಳೆಗಾಲದಲ್ಲಿ ಹೊಂಡಗಳು ತೆರೆದುಕೊಂಡಿದೆ ಅಂತ ಹೇಳಿದ್ರೆ 3 ತಿಂಗಳಾಗ್ಲಿಲ್ಲ ಹಾಕಿ, ಟೋಟಲ್ ಪ್ಯಾಚ್ ವರ್ಕ್ ಗಳನ್ನ ಹಾಕಿ ವಾಪಸ್ ತೆರೆದುಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಈಗ ಟೆಂಡರ್ಗಳಾಗ್ತಾ ಇದೆ. ಅದರ ಹಣ ಕೂಡ ಕೊಡ್ಲಿಕ್ಕೆ ಉಂಟು, ಲಕ್ಷಾಂತರ ರೂಪಾಯಿ. ಅದು ಸಾಧ್ಯನಾ ಕೊಡ್ಲಿಕ್ಕೆ? ಈಗ ನೀವು ಹೇಳಿದ ನಮ್ಮ ಸಮಯಕ್ಕೆ ತುಂಬಾ ಬೆಲೆ ಇದೆ. ಎಷ್ಟು ಮಾತಾಡ್ತೀರಾ ಸರ್ ನೀವು? ಅಧಿಕಾರಿ ಕಣ್ಣೆದುರುಗಡೆ ಇದ್ದಾರೆ ನಿಮ್ದು, ನೀವು ಎಷ್ಟು ಮಾತಾಡ್ತಾ ಇದ್ದೀರಾ? ನೀವು ಮಾತಾಡ್ಬೇಡಿ ಜಾಸ್ತಿ, ನೀವಾಗೆ ಜಾಸ್ತಿ ಮಾತಾಡ್ತೀರಾ, ಜಾಸ್ತಿ ಮಾತಾಡ್ತೀರಾ. ಇಲ್ಲಿ ನಿಮ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಅಧಿಕಾರ ಇಲ್ಲ. ಅಧಿಕಾರಿ ಮಾತ್ರ ಮಾತಾಡ್ಬೇಕು ಇಲ್ಲಿ. ನೀವು ಅಧಿಕಾರಿ ಪರ್ಮಿಷನ್ ತಗೊಂಡಿದ್ದೀರಾ? ನೀವು ಅಧಿಕಾರಿ ಹತ್ರ ಪರ್ಮಿಷನ್ ತಗೊಂಡಿದ್ದೀರಾ? ಸೋರಿಕೆ ಆಗ್ತದೆ. ಅವ್ರು ಏನು ಕೊಟ್ಟಿದ್ದಾರೆ ಹಾಗೆ ಅವರು ಉಲ್ಲೇಖ ಮಾಡಿ ಅವರು ಕಳಿಸಿದ್ರು. ಅದು ಗ್ಯಾರಂಟಿ ಹೋಗ್ತದೆ. ಯಾಕಂದ್ರೆ ಮೌಲಕರ್ಮಿಕ ನಮಗೆ ತೊಂದರೆ ಆಗಿದ್ದಾರೆ ಅಂತ. ಎರಡನೇದಾಗಿ ನಿಮ್ಗೆ ಹೇಳಿದ್ರು, ನೀವು ಹೇಳಿದ್ರಿ 2ನೇ ವರ್ಷಕ್ಕೆ ಕೆಲವೊಂದು ಫ್ಲಾಟ್ಗಳಲ್ಲಿ ಅಲ್ಲಲ್ಲಿ ಬಿಸಾಡ್ತಾರೆ.
ಅಂತ. ನಾನು ಹೇಳೋದು ಈಗ ಅದಕ್ಕೆ ಯಾಕೆ ಅವಕಾಶ ಕೊಡ್ತೀರಿ? ಇರೋ ಎಲ್ಲಾ ಡ್ರೈನೇಜ್ ಮ್ಯಾನ್ಯುವಲ್ ಬಳಿಕ ಕೂಡ ನೀರು ಹೊರಗೆ ಬರ್ತಾ ಉಂಟು. ಎಲ್ಲಿ ಪ್ರತಿಮಾ ನರ್ಸರಿ ಎದುರಲ್ಲಿ ಕೂಡ ಮತ್ತೊಂದು ಮತ್ತು ವೆಂಕಟರಮಣ ದೇವಸ್ಥಾನದಿಂದ ಆ ಚರಂಡಿ ಒಳಚರಂಡಿ ಬಂದ ನೀರನ್ನೇ ಹೊಳ್ಕೊಂಡು ದೇವಸ್ಥಾನದ ಒಳಗೆ ಹೋಗೋ ಪ್ರಮೇಯ ಉಂಟಾಗಿದೆ. ದಯವಿಟ್ಟು ಅತಿ ಏನಾದರೂ ಮಾಡಿ, ನಾವು ಎಷ್ಟು ಸಮಯ ಅದನ್ನು ಹೇಳ್ತಾ ಇದ್ದೇವೆ, ಏನಾದರೂ ಒಂದು ಪರಿಹಾರ ಮಾಡ್ಬೇಕಲ್ಲ ಅಧ್ಯಕ್ಷರೇ. ಎರಡು ನೋಡಿ, ನೀವು ಇಲ್ಲಿ ಅಧ್ಯಕ್ಷರಾಗಿ ಬರೋ ಮೊದಲಿಂದಲೇ ಅವತ್ತಿಂದಲೇ ಆ ಡ್ರೈನೇಜ್ ಸಮಸ್ಯೆ ಆಗಿದೆ. ಎಲ್ಲರೂ ಮತ್ತು ಅತ್ಯ ಹಾರಿಕೆ ಉತ್ತರ ಮತ್ತೆ ಅತ್ಯ ಯಾರು ಕೂಡ ಮಾತಾಡುದಿಲ್ಲ. ಯಾರು ಜವಾಬ್ದಾರರು ಒಳಚರಂಡಿಯ ಈ ಸಮಸ್ಯೆಗೆ ಯಾರು ಜವಾಬ್ದಾರ? ನಾವು ಎಷ್ಟು ಸರ್ತಿ ಮೀಟಿಂಗ್ ಮಾಡಿದ್ದೇವೆ, ಎಷ್ಟು ಸರ್ತಿ ಅವರು ಬಂದರು, ಅವರು ಮತ್ತು ಅವರು ಹೇಳಿದ್ದಾನೆ ಹೇಳ್ತಾರೆ, ಅವರು ಬೇರೆ ಕಾರಣ ಕಥೆಗಳನ್ನು ಹೇಳ್ತಾರೆ. ಈಗ ಜನ ಇಲ್ಲಿ ಅನುಭವಿಸ್ತಾ ಇದ್ದಾರೆ. ದೇವಸ್ಥಾನ ಎದುರೇ ಒಳಚರಂಡಿಯ ಹೊಲಸು ನೀರು, ಟಾಯ್ಲೆಟ್ ನೀರುಗಳೆಲ್ಲ ಮೇಲೆ ಮಲಮೂತ್ರದ ನೀರು ಮೇಲೆ ಬರ್ತಾ ಇದೆ. ಅದಕ್ಕೆ ಶಾಶ್ವತ ಪರಿಹಾರ ಅಂತ ನಾವಿಲ್ಲಿ ಚರ್ಚೆ ಮಾಡುದು, ಆ ವಿಚಾರ ಬಿಟ್ಟು ಬಿಡುದು. ಅವರು ಬಂದ ಕೂಡ ಅವರು ಅದನ್ನೇ ಹೇಳ್ತಾರೆ, ಅಲ್ಲಿ ಬ್ಲಾಕ್ ಆಗಿದೆ. ಮುಖ್ಯ ಅಧಿಕಾರಿ ಲಿನೋ ಬ್ರಿಟ್ಟೋ ಉಪಸ್ಥಿತರಿದ್ದು ಶೇಖ್ ರಹಮತ್, ವಿವೇಕಾನಂದ, ಮೀನಾಕ್ಷಿ, ಸೋಮನಾಥ, ಗಂಗಾಧರ, ಮಿನ್ನಿ ಬೋಲ್ಡ್ ಮೊದಲಾದವರು ಜನರಿಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದರು. ಖಲೀಲ್, ವಿ4 ನ್ಯೂಸ್, ಕಾರ್ಕಳ. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.